ಬಿಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಧನಾತಂದ ಪಂಡ ಆ ವರ್ಷದ ಕೋಲ ಪಕ್ಕಂಡ ಮಾತ ಒಟ್ಟು ಸೇರುವ ನಾಗರ ಪಂಚಮಿ ಬರ್ತಂಡ ನಮ್ಮ ಮೂಲನಾಟಿ ಓಲು ಪಂಡ ನಾಡೊಂದು ಕೋಪ ನಂಗೆ ಸಮಸ್ಯೆ ಬರ್ತಂಡ ನಮ್ಮ ಕುಲದೇವರು ಓಲು ಪಂಡ ನಾಡೊಂದು ಕೋಪ ಅವು ಬುಡಂಡ ಬೇರೆ ದಿನ ನಮ್ಮ ಆ ದೇವರನ್ನ ಸುದ್ದಿಗೆ ಹೋದ ಐಕ ದೇವರು ನಮ್ಮ ಸುದ್ದಿಗೆ ಬರೋದಿಲ್ಲ. ನಮ್ಮ ಸುದ್ದಿಗೆ ಬರೋದಿಲ್ಲ ಪಂಡ ದಾನ ಅರ್ಥ ನಮ್ಮ ಪಂಪ ಆ ದೇವರ ನೀರು ನಂಬುದ ಆತು ಕೊರತೆ ಆಂಡ್ರ ದೇವರನ್ನ ಕೈ ಕೊಡಿಯೋದು ದೇವರು ಪಂಪೆ ಯಾನ್ ನಿಕಲ್ನ ಅಪ್ಪೆ ಯಾನ ಅಪ್ಪೆ ಪಂಡು ನಿಕಲ್ ಆರಾಧನೆ ಮಾಡ್ಕೊರತ್ತ ಅಪ್ಪೆಗೆ ಜೋಗಲನೆ ಎದಗಲ ತೂಗೋಡು ಪಂಡದ ಆಸೆ ಉಂಟು. ಅಂಜನೆ ನಿಕಲಿನ ಗುಡಿಯಡ ನಿಕಲು ಯಾನಿಟ್ಟಡೆ ಬರ್ಪಿದ್ದಾರೆ ಎನ್ನ ಕೈ ತಡೆ ಬರ್ಪಿದ್ದಾರೆ ನಿಕಲು ಎನ್ನ ಕೈ ತಡೆ ಬರೋಡ ನಿಕಲಿಗಳ ಕಷ್ಟ ಕೀಟನೆ ಪಂದ್ಯ ಕೊರೊಂದಿತ್ತಡ ಅದನಗ ಕುಲ ದೇವರು ಊರ್ದ ದೇವರು ಹಿರಿಯರನ್ನ ನಾಗೆ ಕೊಂಡು ನಿಕಲು ಬರ್ಪಾರು ಯಾನು ನಿಖಿಲಿಗೆ ಕೀಟನೆ ಕೊರ್ಪಿನಿ ನಿಖಿಲ್ನ ನಿತ್ತು ಬಗೆಟತ್ತು ನಿಖಿಲ್ನ ನಿತ್ತು ಮೋಕೆಡು ಪಂಡದು ಒಂದು ನಮ್ಮ ದೇವರ ಪಂಪಿನ ಕ್ರಮ ಅವರ ಅಂಚ ಈ ರೀತಿ ದಿನ ಮೂರು ಅವು ಒವೇ ರೀತಿ ಒಪ್ಪಾಡು ಆಗಡೆ ಒಪ್ಪಾಡು ಕೋಲ ಉಪ್ಪಾಡು ಅಥವಾ ನೇಮಾಂತ ಬಂದೆ ಜಾತ್ರೆ ಉಪ್ಪಾಡು ಬ್ರಹ್ಮಕಲಶ ಉಪ್ಪಾಡು ಪ್ರತಿಷ್ಠೆ ಉಪ್ಪಾಡು ಅಷ್ಟಬಂಧ ಉಪ್ಪಾಡು ನಾಗರ ಪಂಚಮಿ ಉಪ್ಪಾಡು ಏತು ಪರ್ಬೋಲಿದ್ದಿನಂತ ಒಂದು ತಿಂಗಳು ಕೊಂಡ ಪಕ್ಕದಿಂದ ನನ್ನಂದಿ ಬರ್ತ ಅವು ಮುಗಿಂದ ನನ್ನಂದಿ ಬರ್ಬಾರ ದಾಯಿಗೆ ದೇವರನ್ನು ಮತ ಪಡೆ ಜೀವನಗಳು ನಂಗೆ ಕಿಂಚಿತ್ ಜನ್ಮ ಕೊಡ್ತೇನೆ.
ಅಧ್ಯಕ್ಷರು ದೊಡ್ಡದಾಗೋದು ಆಕಳು ಬರ ಕೊಡ ಗಣಪತಿಯಲ್ಲ ಪ್ರಾರ್ಥನೆ ತಂದು ನಮ್ಮ ವಿಶೇಷವಾದ ಎಲ್ಲೂರು ವಿಶ್ವನಾಥ ದೇವರನ್ನು ನಂದಿಪುರದ ಗ್ರಾಮದ ದುರ್ಗಾಪರಮೇಶ್ವರಿ ದೇವರನ್ನು ಇದನ್ನೇ ಗಣಪತಿ ದೇವರನ್ನು ಈ ಸಪರಿವಾರ ಬ್ರಹ್ಮನ ಮೊದಲ ಮಾತ ಪ್ರಾರ್ಥನೆ ಮಂತಂದು ನಮ್ಮ ಬ್ರಹ್ಮದೇವರಿಗೆ ಆರೂಢ ನಿರ್ಮಾಣ ಮಂತಾದ ನನ್ನ ಹೊರಗಿನ ಪರಿವಾರ ಶಕ್ತಿ ಮಾತ ಇದು ವಿಶೇಷವಾದ ಗಣಪತಿ ದೇವರಿಗೆ ಪ್ರತ್ಯೇಕವಾದ ಆರೂಢ ಮಂತ್ರ ಅದೇ ರೀತಿಯಲ್ಲಿ ಅಲ್ಪ ವೀರಭದ್ರ ದೇವರು ಹಾಗೆ ನಂದಿಕೋಣ ಚಾವಡಿ ರಕ್ತೇಶ್ವರಿ ಅರ್ಕತ್ತ ಈ ರೀತಿ ದೇವರನ್ನಾಗಲೇ ಪ್ರತ್ಯೇಕ ಗುರುಮುಖ ನಮ್ಮ ಜಲಾನ್ಯಾಸ ಮಾತೊಂದು ಸಂಕಲ್ಪದೀತ ಮಂತನ ಕರ್ತವ್ಯಗಳು ಸಂಪೂರ್ಣ ದೇವತಾನುಗ್ರಹಿತು ಮಾತರಂಗಿಲ್ಲ ಇನ್ನು ಮಾತ ಇನ್ನು ಮಾತ ಜೀವನೋದ್ಧಾರ ಹೆಚ್ಚಿನ ಮಾತ ಪ್ರತಿಬಂಧಕ ಉಂಟು ಅವು ಸಂಪೂರ್ಣ ಪರಿಹಾರ ತುಂಬದ ಕಾಲಕ್ಕೂ ಆಯಾಯ ಆರೂಢರು ಒಂದು ಲೆಕ್ಕ ನಿರ್ಮಾಣ ನೂತನ ಗುಣ ನಿರ್ಮಾಣ ನೂತನ ಬಿಂಬುಡು ಆಯಾಯ ಶಕ್ತಿ ಮಾತ ವಿರಾಜಮಾನರಾದ ಭಕ್ತರನ್ನಾಗಲ ಮಾತ ಪರಮಕಲಶದ ಒಂದು ಮಾತರ ಜ್ಯೋತಿಲಿಂಗರ ಬಂದು ಮಾತ ರಾಮದೇವ ದೇವರನ್ನಾಗಲ ವಿಶೇಷವಾದ ಸಪರಿವಾರ ಬ್ರಹ್ಮಣ ಪ್ರಾರ್ಥನೆ ಸಪರಿವಾರ ಬ್ರಹ್ಮಣೇ ನಮಃ ಮನಸೋಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಮುಡ ಇದಾ ತೆನಕಾಯಿ ಇದಾ ಅಂಚನೆ ಕೊಡ ಶ್ರೀರಾಮ ತಿನ್ನಬಹುದು ಬರ್ತಾ ಆಪಡತಿ ಪೇಟ ಮಾಡಿ ಅನಿಲ್ 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 ಅನಿಲ್
ಅಂಚನೆ ನಮ್ಮ ಶಾಸಕರೇನ ಮೂರನೇ ಸುರೇಶ್ ಶೆಟ್ಟರು ಮೇಲು ರಾಜಕೀಯವಾಗಿ ಇತ್ತವೇ ಆಂಡವಾಗಿ ಧಾರ್ಮಿಕ ವ್ಯಕ್ತಿ ಅವರಿಗೆ ಸುಲಭವಾದ ಅವರಿಗೆ ಸ್ವಾಗತ ಮಾಡಿದ್ದಾರೆ. ಅಂಚನೆ ನಮ್ಮ ಶಾಸಕರು ಸುನೀಲ್ ಕುಮಾರ್ ವಿನಯ್ ಕುಮಾರ್ ಬರಕರೊಂದು ಇವರು ಅಂದಾಜಿಲ್ಲ ಅವೆಲ್ಲ ಸ್ವಾಗತ ದಯಕೊಂಡಾಗ ಆಗಲೇ ಒಂದು ಜಾಗ ಭಾರಿ ಮಹತ್ವ ಉಂಟು. ಸುನೀಲ್ ಕುಮಾರ್ ಅಮ್ಮನ ಒಪ್ಪನ ಆಲಾಡೆ ಒಂದು ಅಂಜ ಐನೂರು ಅಂಚನೆ ವಿನಯ್ ಕುಮಾರ್ ಸರ್ ಶ್ರೀಮತಿ ಅವರ ಕುಟುಂಬ ಗುಡಿಲಿ ಜೋಕುಲೆಗೆ ಒಂದು ಆಲಾಡೆ ಅವರು ಕಲ್ಯ ಮಾಂಗಿಲ್ ಬೈಲ್ ಬಂದು ಜಿಲ್ಲದವರು ಅಂತ ಬರಬೇಕು ಅಂತ ಗೋಪಾಲ್ ಶೆಟ್ಟರು ಇದು ಬರಪುಜಿ ಕೇರಳದ ಊಟದ ಡ್ಯೂಟಿ ಕಾರ್ಯಕ್ರಮ ಅರೆಗಳು ಆಲಾಡೆ ವಿಶೇಷವಾದ ಅರೆ ಆಲ ಎಲ್ಲೂರದಾರು ಅಂತ ದಿನೇಶ್ ಬಳ್ಳಾರಿನ ಮಕ್ಕಳು ಬರ್ತಾ ಬಂದಿದ್ದೇವೆ. ಕೆಲವರು ಕುದರ್ಪ ಮಾಡಬಹುದು ಶಿವ ನ್ಯಾಮದಿಲ್ಲದಾಗಲೇ ಒಂದು ಕುಟುಂಬ ಅಂತ ನಾರಾಯಣ ಶೆಟ್ಟಿ ರಾಜೇಶ್ ಶೆಟ್ಟಿ ಬಂದಾಗಲೂ ಮುಖಾಂತರ ಬೈದರು ಅಂಚನೆ ಸಾಂತೂರು ಸಾಮಾನಾಡಿ ಗುತ್ತದ ಕುಟುಂಬದಾಗಲು ಕಗುಲಿ ಕಾರ್ಕಳ ಬಂಗ್ಲೆ ಮೇಲೆ ಒಂದು ಅಶೋಕ್ ಶೆಟ್ಟಿ ಪಕ್ಕ ಅದು ಮಾಧವ್ ಶೆಟ್ಟಿ ಬಂದು ಕಮಲಾಮಣಿ ಚಿಕ್ಪಾಡಿ ಅಗುಲ ಬೈದರು ಹಿರಿಯರಾದ್ರು ಅಂಚನೆ ಪಕ್ಕ ಎಲ್ಲ ಕುಟುಂಬದಲ್ಲೂ ಕೊಲ್ಯ ನಿಗು ಶೆಟ್ಟಿ ಮನೆ ಸುಂದರ್ ಶೆಟ್ಟಿ ಮಾಣಿಕ ಸುಂದರ್ ಮಾವ ಬಂದು ಅಗುಲ ಬೈದರು ಪುಲ್ಲೋಡಿ ಬೀಡು ಹೊರಪಾಡಿ ಐತ ಪರವಾದ ಅಂಡಿ ಶೆಟ್ಟಿ ಬರೈತೆ ಆರೋಗ್ಯ ಬಗ್ಗೆ ಕೂಡ ಬೈದರು ಅಂತ ಪೂರ ಅಲ್ಪ ಪುವನಿ ಗುತ್ತು ದಗುಲು ಆಗ ಮಸ್ತ್ ಪೂರ ಮೊದಲ ಬಿಟ್ಟು ಮಾಡು ಯಜಮಾಡಿ ಪಟ್ಟಾದ ಬತ್ತು ಪೋಯ ರಾಜ ಮಸ್ತ್ ಈ ಆಗಡೆ ಸಂಬಂಧಪಟ್ಟಿನ ಓಲೋ ಊರು ಏನೇ ತಿಕ್ಕೊಂದಿಲ್ಲ ರಾಗಣ ಇಲ್ಲ ಪೋಂದಿಲ್ಲ ಈ ಆಗಡೆ ಸಂಬಂಧಪಟ್ಟಿನ ಒಂದು ಸಾಂತೂರು ಪಟ್ಟಾಲ ಬಂದು ಆ ಇಲ್ಲೇ ಇಜ್ಜಿನಿ ದೇವರು ಅವೇನ ಮಲ್ಪ ಅವೇರು ಬಂದ ಆ ಪ್ರಶ್ನೆ ಎಲ್ಲ ತೋರಿ ಬೈದರು ಅಗುಲ್ಲ ಬೈದರು ಉಳ್ಳೇರು ನಟ ಅಂತ ಬಾಕಿಲ ಈಗ ನಮ್ಮ ಕಮಿಟಿಗೆ ಒದಗದು ಬೈದು ನಮ್ಗೆ ಮಸ್ತ್ ಜನ ನೆಟ್ಟ ಉಳ್ಳಾರ ಪೂರ ಮೇಲೆ ಏನೋ ಈ ಜೀರ್ಣೋದ್ಧಾರದ ಬಗ್ಗೆ ಪಂಡ್ರೆ ಮಸ್ತ್ ಉಂಟು. ಅಂಚಾದ ಇನಿ ಏತು ಏನು ಏತ್ ಗುರಿಗೆ ಬಂದದ್ದು ತಮ್ಮ ಯಥಾಯಥ ಉಪವಾಸ ಮದುವೆ ಭಾವತಿ ಬಂದದ್ದು ಇಂದ ನಮ್ಮ ಉಪಾಸನೆ ತಕ್ಕ ಕಾಯ್ದೆ ದುಡ್ಡುಗೊತ್ತಿನ ಐದು ಯಾರು ವಾಲಂಟಿಯರ್ಸ್ ಪ್ರಜಾವಳಿಗಳು ನಾವು ಅಗುಲು ಮಗುಲು ಹೊಚ್ಚಿನವರು ಕೆಟ್ಟರು ಪಕ್ಕರು ಪೂರ ಸೇನೆ ನಮ್ಮ ಜವಾಬ್ದಾರಿ ಅಂಚೆ ಇನಿ ಮುಪ್ಪನೇ ಬೋರ್ಡ್ ಪಾರ್ಟಿ ಸತ್ಯನಾಪುರದ ಸಿರಿಟ್ ಆ ಕುಮಾರ ಭಟ್ರು ಈ ಗೊಬ್ಬರ ಮಾಡಿ ಬಂದ್ರೆ ಅದು ಐಟಿ ಇಂಚಿನ ಗೋಲ ತಿಪ್ಪು ಅಂದ್ರೆ ಅದು ನಮ್ಮ ಸೌಭಾಗ್ಯವಂತ ಈ ಬಾಗಲು ಪುಟ್ಟದ ಈ ಬಾಗಲು ಮನೆ ಇನ್ನೊಂದು ಕೈ ಮಾಡ್ರೆ ದೇವರ ಅಪೇಕ್ಷೆ ಬಂದಾಗ ಅನ್ಬೇಡ ಅರ್ಥವಿಲ್ಲದ ಒಂದು ಅರ್ಥವಿಲ್ಲ ಅರ್ಥವೇ ಬದುಕಿನ ಪರಮಾತ್ಮ ಬಂದಕ್ಕ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನುವುದರಲ್ಲಿ ಆಗಲೇ ಕಳೆದುಕೊಳ್ಳಲು ತನ್ನ ಹೊನ್ನಾಗಲಿ ಕೊಡು ಬಂದಕ್ಕ ಬಹುಶಃ ಏನಾದ್ರು ಎದು ದಾನ ಮಾಡ್ತಾರೆ ನಂಗೊಂದು ಈ ದೇಶದ ಒಂದು ಲೆಕ್ಕಾಚಾರ ಬಿಟ್ಟು ಬದುಕಿದ ಪಯಣ ನಾವು ಕೇವಲ ಮಸಣವನ್ನು ಮಾತ್ರ ಐದಲ್ಲಿ ಪಾರಮಾರ್ಥಿಕ ಮಾಡಿ ಹೋಗ್ತೀವಿ ಅಂಚಾದ ಈ ಆಸ್ತಿ ಅಂತಸ್ತು ಬಹುಶಃ ನಮ್ಮ ಉಪವನ್ನು ಮಾಡ್ಕೊಂಡು ಐದು ಬೆಂಗಳು ನೆಚ್ಚದಿರುವುದು ಈ ಬಾಕಿ ಮುಚ್ಚು ಮಾನವ ವೆಚ್ಚವಾಗುವುದದು ಅರೆಗಳಿಗಳಿಗೆ ಮುತ್ತು ರತ್ನ ಮಾಣಿಕ್ಯ ನವರತ್ನ ಭಾಗ್ಯ
ಎತ್ತ ನೋಡಿದ ರಕ್ತ ಸೇರಿ ಓಯಂಬಾಡು ಕರಗುವುದರ ಗಡಿಗಳು ಕಾರಣಗಳನ್ನು ಪಡೆಯಕ್ಕೆ ಮೂಲ ಶಾಶ್ವತತ್ತು ಈ ದೇಶವು ನಮ್ಮ ಸ್ವಾಮಿ ಪಂಡಿರುತ್ತೆ ಅಲ್ಲಿ ಬೋರ್ಡು ಪಂಡಿರುತ್ತೆ ನಮ್ಮ ಅಲ್ಲಿನ ಪುಣ್ಯ ಸಂಚಯನ ಮಾತ್ರ ನಿಮಗೆ ಗೊತ್ತುಂಟು ಇನ್ನು ಆಕಾಶ ಏರಿಸ್ಕೊಂಡು 50 ವರ್ಷ ತೀರ್ಪು ಆಗ 53,000 ಕೋಟಿ ಧನಿಕೆ ದೊಡ್ಡ ಗಾಡಿ ಮೇಲೆ ಆಸ್ತಿ ಬಂತು ನಾನು ಯಾರಿಗೆ ಗೊತ್ತಾಗ್ತು ನನ್ನ ಬಂತು ಅದಾಗ ಅದು ಈಟು ದೊರಕಬೇಕು ಅದಾಗ ಬಂದ್ಬೇಕು ಮೂಲ ಶಾಶ್ವತ ಗೊತ್ತಾಗ ಕಡೆಯ ಕೋರಿಯನ್ನು ನಮ್ಮ ಮಲ್ಲಿನ ಪುಣ್ಯ ಮಾತ್ರ ಪಂಪೇರು ಮಡದಿ ಬಾರದು ಮಂಚಬಾರದು ಕನ್ನಡದು ಬಾರದು ಸಂಚಿತಾರ್ಥ ದೊರೆಯಬಾರದು ನೀನು ಮಾಡಿದ ಪಾಪ ಪುಣ್ಯಗಳಲ್ಲಿ ಮತ್ತೇನೇನು ಮಾಡಿದ ಪುಣ್ಯಕ್ಕ ಈ ದೇಶದ ಭಾವ ನಂಬಿಕೆ ನಮ್ಮ ಅಂಜಾದು ನಮ್ಮ ಮಲ್ಲಿನ ಪುಣ್ಯಕ್ಕೆ ಋಣವನ್ನು ಮಾತೃ ಋಣ ಪಿತೃ ಋಣ ದೈವ ಋಣ ಸಮಾಜ ಋಣ ಮಾಡಿದ್ರು ಮುಂದ ನಮ್ಮ ಪತ್ನಿ ಶೂನ್ಯರು ಕೂಡ ಗೋಪಿನಿ ಶೂನ್ಯರು ಅಂಜಾದು ಈ ಋಣ ಪೂರ ತೀರ್ಸಾದು ನಮ್ಮ ಕೂಡ ಆ ಶೂನ್ಯ ಸೇರೋಕೆ ಹಾಗಾದ್ರೆ ಖಂಡಿತವಲ್ಲ ಅವಳು ಋಣ ತೀರಿಸೋಣ ದೈವ ಋಣ ತೀರಿಸೋಣ ಈ ಊರದ ಈ ನೀರದ ಋಣ ತೀರಿಸೋಣ ಕಾಲ ನಂಗೆ ಓದಲು ಬಂದರೆ ಪಾತ್ರ ಕೇಳೋದು ಇನ್ನೇ ಬಾರಿ ಕೊಡೋದಿರ್ತವೆ ಮಾತ್ರ ಒಂದು ಹಿರಿಯರು ಊರದವರು ಬೆನ್ನೀರು ಮನೆ ಬಂದ ಈಗಲ ಒಂದು ಬಾರಿ ಒಂದು ಪ್ರೆಸ್ಟೀಜಿಯಸ್ ಒಂದು ತೋಜನ್ ಒಂದು ಕೂಲಂಗನೆ ಸ್ವಾಮೀಜಿಗಳು ಒಂದು కొంచెం రెవల్యూషన్ స్వామీజీలు నమ్మలేకనే కొంచెం డాక్టర్ దేవి ఇంకో మాత్రం రెవల్యూషన్ ఇండస్ట్రీ విషయాలు మంచిగానే ఇవి ఇంకా యూపీసీ ప్లాన్ బయటండు ಬೇರೆ ಬೇರೆ ಈ ಗ್ರಾಮಗಳು ಆಲ್ಮೋಸ್ಟ್ ಒಂದು ಮುನ್ನೂರೈವ ದೇವಸ್ಥಾನಗಳು మంచి నాగవనం నిజంగా భూతస్థానంలో ఆతే ఉండు బాగా ಪಾವಿತ್ರದ ಒಂದು ಕ್ಷೇತ್ರ ಕಾಪು ಕ್ಷೇತ್ರ ಕಂಡಾಗಿ ಒಂದು ಮಿಂಚಿಕೊಂಡು ದಯಗಾನ ನಮ್ಮ ಇಡೀ ವರ್ಲ್ಡ್ ಒಂದು ಮ್ಯಾಪ್ ಉಂಟು ಅಲ್ಲಿ ದಯಗಾನ ಹಾಗೆ ಶೋಕ್ ಒಂದು ಬೀಚ್ ಅಂಡ್ ಒಂದು ಸಮುದ್ರದ ಒಂದು ಕಟ್ ಅಂಚೆನೆ ಇಂಡಸ್ಟ್ರಿಯಲೈಸೇಷನ್ ಆಗ್ತದೆ ಅಂಚೆನೆ ಏದ ರಿಸಾರ್ಟ್ಸ್ ಅವನೊಂದು ಅಂಚೆನೆ ದೇವರ ಒಂದು ಸನ್ನಿಧಿದ ಮಸ್ತ್ ಒಂದು ಕಾಪು ಕ್ಷೇತ್ರ ಅಮ್ಮ ಅವಡು ಇದನ್ನ ಮಾಲಿಂಗೇಶ್ವರ ಪಡದುರ್ರಿ ಅವಡು ಇದನ್ನ ಎಲ್ಲೂರ್ದ ಬರ್ಪುಣ ಒಂದು ಕಾರ್ಯಕ್ರಮ ಮಸ್ತುಲ್ವ ಅಂಚನೆ ಪಿಲಾರ್ ಅಂಚನೆ ನಾಗರಮೇರ್ನ ದೇವಸ್ಥಾనంలో ಮಸ್ತ್ ನಡೆದ ಜನಕುಲು ಬಾಂಬೆ ಪಾಡಿಸಿದ ಊರು ಪಾಡು ಮಸ್ತ್ ಒಂದು ದಿಕ್ಕುಲು ಬರಿಸಾಯದ ಒಂಜೇಕ್ ಸಪೋರ್ಟ್ ಬಂದಲಾರು ಅಂಚನೆ ಅದಾನಿದ ಒಂದು ಕಿಂಚಿತ್ ನಾವು ದಯಗಾಂಡ ನಮ್ಮ ರೆವಲ್ಯೂಷನ್ ದಯ ನಮ್ಮ ಊರು ಮಸ್ತ್ ಇಂಡಸ್ಟ್ರೀಸ್ ಬೈದಂಡು ಸುಜ್ಲಾನ್ ಬೈದಂಡು ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದು 2,000 ಎಕರೆ ಬೈದಂಡು ನಮ್ಮ ಏರ್ಪೋರ್ಟ್ ಆವಂದಿಕ್ಕೂ ಎಲ್ಲ ಯಾರು ಇದನ್ನ ಬಟ್ ಏರ್ಪೋರ್ಟ್ ಬದಲ್ಗೆ ಡಾಟಾ ಸೆಂಟರ್ಸ್ ಬೇರೆ ಬೇರೆ ಇಂಡಸ್ಟ್ರೀಸ್ ಬರ್ಪಣಂಜಿ ಬದಲು ಬರ್ಪಣಂಜಿ ಇನ್ನೂ ಉಂಟು ಈ ಪ್ಲಾನ್ ಆಲ್ಮೋಸ್ಟ್ ಒಂದು ರೆಕಾರ್ಡ್ 15 years ಉಂಟು ನಮಗೆ 8 years ಕೊಟ್ಟ ಒಂದು ಈಸಿ ಪೀರಿಯಡ್ ಉಪ್ಪು ಸೊ ಇವೆಲ್ಲ ಕನ್ವರ್ಟ್ ಆಪಣ ಚಾನ್ಸ್ ಉಂಟು ಬೇರೆ ಬೇರೆ ಯಾಕಂದ್ರೆ ನಮ್ಮ ಓಲ್ ಬೇಸ್ಡ್ ನಮ್ಮ ಬೇರೆ ಬೇರೆ ಫಾರ್ಮ್ಸ್ ಎಲೆಕ್ಟ್ರಿಸಿಟಿ ಹೋಗೋದಿಲ್ಲ ಸೊ ಇವೆಲ್ಲ ಒಂದು ಮಹತ್ವದ ಒಂದು ಕ್ಷೇತ್ರ ಹಾಕೊಂಡು ಅಂಚೆನೆ ಬೆಲ್ಬೆಟ್ಟಿಗೂ ಜಾಸ್ತಿ ಪಾತ್ರ ಅಂದ್ರೆ ನಮ್ಗೆ ಇಂಚಿನ ಒಂದು ಮಲ್ಪುನ ಒಂದು ಇತೇನೆ ಪ್ರತಿಭೆಗಳು ಬಂದಿರು ಮಾತಾ ಅಧ್ಯಕ್ಷರು ಸಮಿತರು ಬಂದಿರು ಸುರೇಶ್ ಅಣ್ಣ ಬಂದಿರು ಡಾಕ್ಟರ್ ದೇವೇನವರು ಬಂದಿರು ನಮ್ಮ ಒಂದು ಈಗ ಕರ್ತವ್ಯ ಮಲ್ಪುನ ವಿಷಯ ಆಯ್ತು ನಾನು ಬೇರೆ ಉಪ್ಪನಾಗ ನಮ್ಮ ಒಂದು ಕೆರೆಲ್ಲ ಬಂದಿರು ಕೆರೆದ ವಿಷಯ ಬಂದಿರು ಹೊಸ ವಿಷಯ ಸೊ ನಮ್ಮ ಕಮಿಂಗ್ ಡೇಸ್ ಲೈಕ್ ಒಂದು ಗೆಡ್ಡೆ ಮಾತೆಲ್ಲ ನಮ್ಮ ಸಪೋರ್ಟ್ ಮಾಡ್ತದೆ ಬದಲು ಬರೋಣ ಬಂದು ಪಾತ್ರ ಮುಕ್ತಾಯ ಮಾಡ್ತದೆ ಜೈ ಕರ್ನಾಟಕ. ಈಗಾಗಲೇ ಜೀರ್ಣೋದ್ಧಾರಕ್ಕೆ ಶಂಕುಸ್ಥಾಪನೆ ಮಾಡಿ ಚಾಲನೆ ಕೊಟ್ಟು ನಮಗೆಲ್ಲ ಧಾರ್ಮಿಕ ವಿಚಾರಗಳನ್ನು ತಿಳಿಸಿ ನಿರ್ಗಮಿಸಿದಂಥ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಪಾದಾವಿರಂದಕ್ಕೆ ವಂದಿಸ್ತಾ ನಮ್ಮ ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವಂಥ ನನ್ನ ಪ್ರಿಯರು ನಮಗೆಲ್ಲ ಚೆನ್ನಾಗಿರ್ಬೇಕಾದ್ರೆ 2 ಅಂಶಗಳನ್ನು ನಾವು ಪರಿಗಣಿಸಬೇಕಂತೆ. ಒಂದು ಆ 2 ಅಂಶಗಳು ಯಾವುದು ಹೇಳಿದರೆ, ಪ್ರಥಮವಾಗಿ ಆ ಊರಿನ ಆ ಗ್ರಾಮದ ದೇವಸ್ಥಾನ ಹೇಗೆ ಉಂಟು ಒಂದು ಅಂಶ. ಎರಡನೇ ಅಂಶ ಆ ಶಿಕ್ಷಣ ಸಂಸ್ಥೆಗಳ ಸ್ಥಿತಿಗತಿ ಹೇಗೆ ಉಂಟು. ಈ 2 ಅಂಶಗಳು ಚೆನ್ನಾಗಿದ್ದರೆ ಖಂಡಿತ ಆ ಗ್ರಾಮ, ಆ ಜಿಲ್ಲೆ, ಆ
ಆ ರಾಜ್ಯ ಆ ದೇಶ ಉತ್ತಮ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತೇಳಿ ಹೇಳಲಿಕ್ಕೆ ಈ ಎರಡು ಅಂಶಗಳನ್ನು ನಾವು ಅನುಸರಿಸಿದರೆ ನಮ್ಮ ದೇಶದ ಪ್ರಗತಿ ಗೊತ್ತಾಗ್ತದೆ. ಒಂದು ಗ್ರಾಮದ ದೇವಸ್ಥಾನ ಅಥವಾ ಶಿಕ್ಷಣ ಸಂಸ್ಥೆ ನಾಲ್ಕು ರಸ್ತೆಯಲ್ಲಿದ್ದರೆ ಆ ಗ್ರಾಮ ಖಂಡಿತ ಒಳ್ಳೆಯದಾಗುವುದಿಲ್ಲ. ಅದನ್ನು ತಿದ್ದಬೇಕಾದ್ರೆ ಈ ದೇವಸ್ಥಾನಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಈ ಅಗತ್ಯ ತುಂಬ ಇದೆ. ಈ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡರು. ಆಗ ಲಾರ್ಡ್ ಮೆಕಾಲೆ ಹೇಳುವ ಅಧಿಕಾರಿ ಭಾರತ ದೇಶವನ್ನು ಹಾಳು ಮಾಡಬೇಕಾದ್ರೆ ಇಲ್ಲಿಯ ಧರ್ಮ ಮತ್ತು ಸಂಸ್ಕಾರ ಮತ್ತು ಇಲ್ಲಿಯ ವಿದ್ಯಾಭ್ಯಾಸವನ್ನು ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳುವ ಚಿಂತನೆಯಲ್ಲಿರುವಾಗ ಅವನಿಗೆ ಮನಗಂಡದ್ದು ಒಂದೇ, ಭಾರತ ದೇಶದ ಶಿಕ್ಷಣ ಸಂಸ್ಥೆಗಳನ್ನು ಹಾಳು ಮಾಡಬೇಕು ಹೇಳುವ ಉದ್ದೇಶದಿಂದ ಈ ನಮ್ಮ ದೇಶದ ವೇದ ಪುರಾಣಗಳ ಈ ಗುರುಕುಲ ಪದ್ಧತಿಯನ್ನು ಅಳಿಸಿ ಬ್ರಿಟಿಷರ ಇಂಗ್ಲಿಷ್ ಮಾಧ್ಯಮದ ಈ ಶಿಕ್ಷಣವನ್ನು ನಮ್ಮ ದೇಶಕ್ಕೆ ಹಾಳು ಮಾಡಿ ನಮ್ಮ ದೇಶವನ್ನು ಈ ಪರಿಸ್ಥಿತಿಗೆ ತಂದು ಹಾಕಿದ್ದಾರೆ. ಮಿತ್ರರೇ, ನಮ್ಮ ದೊಡ್ಡ ಹೊಣೆಗಾರಿಕೆ ಈ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ನಾವು ಹೋರಾಡಿದರೆ ಅಥವಾ ಈ ದೇವಸ್ಥಾನವನ್ನು ಒಳ್ಳೆಯ ರೀತಿಯಿಂದ ಶಿಕ್ಷಣ ಸಂಸ್ಥೆಗಳನ್ನು ಒಳ್ಳೆಯ ರೀತಿಯಿಂದ ನಡೆಸಲಿಕ್ಕೆ ನಾವು ಸಹಕಾರ ಕೊಟ್ಟರೆ ಖಂಡಿತ ಈ ಗ್ರಾಮ ಉದ್ಧಾರ ಆಗ್ತದೆ. ಇವತ್ತು ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರು ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಿದವರು. ಅವರ ಉದ್ದೇಶವು ಹಾಗೆ ಇಲ್ಲಿಯೇ ಪಕ್ಕದಲ್ಲಿ ವಸುಂಧರ ಶೆಟ್ಟರು ಹೇಳಿದಾಗೆ ಇಲ್ಲಿಯೇ ಪಕ್ಕದಲ್ಲಿ ಒಟ್ಟಿಗೆ 48 ಶಿಕ್ಷಣ ಸಂಸ್ಥೆಗಳನ್ನು ಭಾರತ ದೇಶದಾದ್ಯಂತ ಕಟ್ಟಿ ಬೆಳೆಸಿದವರು. ಹಾಗೆಯೇ ಕೃಷ್ಣನ ಮೂರ್ತಿಯನ್ನು ಮುಟ್ಟಿ ಪೂಜೆ ಮಾಡಿದವರು. ಭಕ್ತರೇ, ಖಂಡಿತ ನಾವು ಏನು ಇವತ್ತು ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇವೋ ಆ ಸಂಕಲ್ಪ ಖಂಡಿತ ಈಡೇರುತ್ತದೆ. ಇದಕ್ಕೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಮತ್ತು ಈ ಬ್ರಹ್ಮಲಿಂಗೇಶ್ವರ ದೇವರ ಅನುಗ್ರಹ ಖಂಡಿತ ಇದೆ. ಈ ಕಾರ್ಯಕ್ರಮದ ತಿಕ್ಕನ ಭಾಗ್ಯ ದಯವಿಟ್ಟು ಮಾತಾಡಲಿ ವೇದಿಕೆ ಮಲವಲ್ಲ ಗಂಗೆಲಿಟ್ಟರೆ ಕೊಪ್ಪ ಒಂದು ಬಂತು ರಗಲು ಒಂದು ಮತ್ತೆ ಅದನ್ನು ಕೊಟ್ಟರೆ ನಮ್ಮ ಮಾತಾಡಲ್ಲ ಒಂದೊಂದು ಬೈ ಉದರದ್ದು ಬೈದು ನಂಗೆ ಮಾತಾಡಲಿ ಕೈ ಕುಡ್ಕೊಂಡೆ ನನ್ನಾಯ್ತು ಪೊರ್ಲಾವ ಅದಾದ ಒಂದು ಆಸೆ ಎಂಕಲೈನ ಕೇಳಿ ಮತ್ತು ಒಂದು 14 ದೇವಸ್ಥಾನಗಳು ಸಾಕ್ಷಿ ಮಲ್ಪುರ ಭಾಗ್ಯ ಎಂಕ ಬೆನ್ನ ಕೊಡ್ತೇವೆ. ನಾನು ಬೇಜಾರು ಮೇಲೆ ಕೊಡ್ತೀಯಲ್ಲ ಒಂದ ಅದೇನ ಸ್ಥಿತಿ ಪುರುಕಂಡ ಮೂಲ ಆಲಾಡನ ಬಲ್ಲೊಟ್ಟು ಒಂದು ಚೂರು ಮನಸ್ಸಿಗೆ ಬೇಜಾರು ಕೊಡೋದು ನಾನು ಕೆಲವರು ಆಚರಣೆಗ ಕಂಡ್ರಲ್ಲ ಬಂದ ಒಂದು ಮೂಲ ಆಲಾಡೆ ಬಲ್ಲೊಟ್ಟು ಪಕ್ಕುಡು ಒರ್ಲೋಬೇಕು ನಾನು ಕರಡನದ ಇನ್ನೆಲ್ಲ ಬರ್ಕೊಂಡಲ್ಲ ಪಕ್ಕುಡು ಒರ್ಲೋಬೇಕು ನಾನು ಬೋಳಾಡು ಮಾಯ್ಕಾಯಿನ ಬಾಲೆ ಬಲ್ಲೊಟ್ಟು ಕಂಚಿನ ಕೋರಿ ಅಂತ ಕೆಲಸ ಅದು ಬೆನ್ಮೆರಟ್ಟು ಗುಂಡ ಕಟ್ಟಾಯಿದೆ ಅಂಚಿನ ಪ್ರತಿಯೊಂದು ಹಿನ್ನೆಲೆಲ್ಲ ಉಂಟು. ಹಿನ್ನೆಲೆ ಪ್ರಕಾರ ಉಂಟು. ಮೂಲಯುಕ್ತ ಗೊತ್ತಿದೆ ಪ್ರಶ್ನೆ ಚಿಂತನೆಗೆ ಆನಂದ ಸನ್ನಿಪಾತನದ ಲೆಕ್ಕೋಡು ಬೆರ್ನರ್ನ ಎಡಬಲ ಬಾಲೆ ಉಳ್ಳೇರನ್ನು ಅವು ನಿದರ್ಶನದ ತೋಜು ಅಂಚಿನ ಪ್ರತಿಯೊಂದಿಲ್ಲ ಇತ್ತನೇ ಇತ್ತು ಮಾತೆಲ್ಲ ಸೇರಿನ ನನಾತು ಪೊರ್ಲು ಮಲ್ಪೋದನ್ನು ಯಾನೊಂದು ಜನ್ಮೋಡಿ ಮನುಷ್ಯ ಜನ್ಮ ಬರ್ತಾನ ಅದ್ದ ಹೇಳಿ ಗೊತ್ತಿದ್ವಿ. ನನ್ನೊಂದು ಜನ್ಮ ಇಂಟು ಈ ಜನ್ಮದ ಬೈರನಕ್ಕೆ ಇಂಟು ಈ ಜಾಗದ ಸಾಕ್ಷಿ ಮಲ್ಪರ ಸಿಕ್ಕಿದನ ನನ್ನ ಭಾಗ್ಯ ಅಂದ್ರೆ ನಾನು ಮಾತಾಡಲಿಕ್ಕೆ ಕೈಗೂಡ್ಸಾಗ ಮಾತಾಡಲ ಪೊರ್ಲು ಮಲ್ಪುಗ ನನ್ನೊಂದು ಏನು ಅನ್ಕೊಂಡು ಕಂಡ ಆಚಾರದ ಮೂಲದು ಸತ್ಯನಪುರದ ಒಂದು ಬಕ್ಕಂಡ ಬ್ರಹ್ಮಮಾಲವರನ್ನ ಕಟ್ಟಲೆ ಬಕ್ಕಂಡ ಅರೆಗ ಆಚಾರದ ಬಂದು ಬಡಕಾಯಿ ಲಂಕಲಕಾಯಿ ಅವು ಬ್ರಹ್ಮಮಾಲವರೇ ಈ ಸಿರಿಕುಲ ಉತ್ಪನ್ನ ಅದು ಸತ್ಯನಪುರದ ಮನೆಗೆ ಸಿರಿಜನನದು ಬತ್ತಿ ಬೊಕ್ಕ ಸಿರಿಮಾಯಿಕಾಯಿ ಬೊಕ್ಕ ಎಂಕೆಲ್ಲ ಹಿರಿಯರು ಪೂರ ಹಿರಿಯರು ಬರೋದು ಬೈದನ ಆಚಾರದ ಸನ್ನಿಪಾತನದ ಲೆಕ್ಕೋಡು ಖಂಡಿತವಾದನ ಜ್ಞಾನ ಎದೆಗೊಟ್ಟು ಬರೋದಿಲ್ಲ ಬೊಲ್ಲೆಟ್ಟ ಆಲಡನೆ ಮೂಲ ಯಾಕಂದ್ರೆ ಕೆಲವೊಂದು ಮಾತ್ರ ಕೆಲವು ಬಡಕಾಯಿ ಲಂಕಲ ಕನ್ನಡಿ ಅವು ಆಚಾರದ ಕಟ್ಟಡ ಅಂತ ಇತ್ತು ಸಿರಿ ಮಾಯ ಆಗಿ ಬೊಕ್ಕ ಕುಮಾರ ಮಾಯ ಆಗಿ ಬೊಕ್ಕ ಏನು ಎದೆಗೊಟ್ಟದು ಬರೋದಿಲ್ಲ
ಬೊಲ್ಲೆಟ್ಟು ಆಲಾಡನೆ ಸುರುತ ಆಲಾಡೆ ಆ ಬೊಲ್ಲೆಟ್ಟು ಆಲಾಡಿದ ಗೊತ್ತಾನೆ 10-14 ಆಲಾಡೆ ಅಂದು ಅವತ್ತು ಏನಕ್ಕೆ ಈ ಬೊಲ್ಲೆಟ್ಟದ ಮೂಲ ಆಲಾಡೆ ಅಂದ್ರೆ